ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಉಪ್ಪಳ ಮಣಿಮುಂಡ ಎಂಬಲ್ಲಿ ಭಿನ್ನಚೇತನ ವ್ಯಕ್ತಿಯೊಬ್ಬರು ತನ್ನ ದರ್ಜಿ ವೃತ್ತಿಯಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಗಮನ ಸೆಳೀತಾ ಇದ್ದಾರೆ. ಇದರ ಜೊತೆಯಾಗಿ ತನ್ನ ಮಧುರ ಕಂಠದಿಂದ ಮಸೀದಿಗಳಲ್ಲಿ ಪ್ರವಾದಿ ಕೀರ್ತನೆಗಳನ್ನು ಹಾಡೋದ್ರಲ್ಲೂ ಜನರ ಮೆಚ್ಚುಗೆಯನ್ನ ಪಡೆದು ಭಿನ್ನಚೇತನಕ್ಕೆ ಸವಾಲೊಡ್ಡಿ ಇತರರಿಗೆ ಮಾದರಿಯಾಗ್ತಾ ಇದ್ದಾರೆ. ಉಪ್ಪಳ ಮಣಿಮುಂಡ ಎಂಬಲ್ಲಿ ವಾಸವಾಗಿರುವ ಅಬುಬಕರ್ ಎಂಬ ಅಬ್ಬಾಬಾಯ್ ಎಂದೇ ಚಿರಪರಿಚಿತರಾಗಿರುವ ಭಿನ್ನಚೇತನರಾಗಿರುವ ಈ ವ್ಯಕ್ತಿ ಕಳೆದ ಅರ್ಧ ಶತಕಗಳಿಂದ ತನ್ನ ಟೈಲರಿಂಗ್ ವೃತ್ತಿಯಲ್ಲಿ ಅಂತರ್ಜಿಲ್ಲಾ ಮಟ್ಟದಲ್ಲಿ ಗಮನವನ್ನ ಸೆಳೆಯುತ್ತಿದ್ದಾರೆ. ಹಳೆಯದಾದ ಕಟ್ಟಡವೊಂದರಲ್ಲಿ ವೃತ್ತಿಯನ್ನ ಮಾಡುತ್ತಿರುವ ಅಬ್ಬಾಬಾಯ್ ನನಗೆ ನನ್ನ ತಂದೆಯೇ ಈ ರೀತಿಯ ಖ್ಯಾತಿಗೆ ಕಾರಣವೆಂಬುದಾಗಿ ಸಂತೋಷದಿಂದ ಹೇಳಿಕೊಳ್ಳುತ್ತಿದ್ದಾರೆ. ಹನಫಿ ಮುಸ್ಲಿಂ ವಿಭಾಗದ ಕುಟುಂಬದಲ್ಲಿ ಜನಿಸಿಕೊಂಡಿರುವ ಇವರ ಬಳಿ ಕರ್ನಾಟಕದ ಬಡ್ಕಲ್, ಕುಂದಾಪುರ, ಕೈಕಂಬ, ಸುರತ್ಕಲ್, ಉಡುಪಿ, ಮಂಗಳೂರು, ಅದೇ ರೀತಿ ಕಾಸರಗೋಡು, ವಿದ್ಯಾನಗರ, ಚೆಮ್ನಾಡ್, ಪಯ್ಯನ್ನೂರು, ಮುಂಬೈ, ಬೆಂಗಳೂರು ಹಾಗೂ ಕೊಲ್ಲಿ ರಾಷ್ಟ್ರಗಳಿಂದಲೂ ಇವರನ್ನ ಹುಡುಕಿಕೊಂಡು ವಸ್ತ್ರಗಳನ್ನು ಹೊಲಿಸಲು ಗ್ರಾಹಕರು ಬರುತ್ತಿರುವುದು ವಿಶೇಷತೆಯಾಗಿದೆ. ಹನಫಿ ವಿಭಾಗದ ಹಾಗೂ ಉತ್ತರ ಭಾರತದ ಮತ್ತು ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಶೈಲಿಯ ವಸ್ತುಗಳಾದ ಪಠಾಣ್ ಡ್ರೆಸ್, ಕುರ್ತಾ, ಪೈಜಾಮ್, ತೋಪು, ಇಬಾ, ತಂಧೂರ ಮೊದಲಾದ ರೀತಿಯ ಉತ್ತರ ಭಾರತದ ಹಾಗೂ ಹೊರ ರಾಜ್ಯಗಳ ಪ್ರಾಚೀನತೆ ಇರುವ ಡ್ರೆಸ್ಗಳನ್ನು ಹೊಲಿದುಕೊಡುವುದು ಇವರ ವಿಶೇಷತೆಯಾಗಿದೆ. ಇವರು ಹೊಲಿದ ವಸ್ತ್ರಗಳನ್ನು ಸ್ಥಳೀಯರ ಸಹಾಯದೊಂದಿಗೆ ಈಗ ವಿತರಿಸಲಾಗ್ತಾ ಇದೆ. ಈಗಲೂ ಅತಿ ಕಡಿಮೆ ದರದಲ್ಲಿ ವಸ್ತ್ರಗಳನ್ನು ನಗುಮುಖದಲ್ಲೇ ಹೊಲಿದುಕೊಡುತ್ತಿದ್ದಾರೆ. ಬಿಡುವಿನ ಸಮಯದಲ್ಲಿ ಮಸೀದಿಗಳಲ್ಲಿ ಪ್ರವಾದಿ ಕೀರ್ತನೆಗಳನ್ನು ಹಾಡುತ್ತಿರುವುದನ್ನು ಹವ್ಯಾಸ ಮಾಡಿಕೊಂಡಿರುವ ಅಬ್ಬಾಬಾಯ್ ಯಾವುದೇ ಪ್ರಚಾರವನ್ನ ಬಯಸದೇ ಇರುವುದು ವಿಶೇಷತೆಯಾಗಿದೆ. मेरा नाम ऐसा है कि अब्बा बलू सब लोग बुलाते हैं और मैं अभी 1977 से यहाँ पे जो काम कर रहा हूँ, जो टाइलरिंग का, वो अभी तक मैं कर रहा हूँ. अभी हमारा जो स्टिचिंग जो है कि कुर्ता, पायजाम, तंदूरा, हिबा, ये सब, और मेरे को बहुत दूर दूर से लंबे लंबे से पूरा बहुत काम आता है. भटकल से आता है, उडुपी से आता है, मुड़बिद्री से आता है और मैंगलोर कैकंबा से आता है. इस तरफ से कासरकोट और कांजंगाड़, कुंबड़ा, इस तरफ से सब आता है. लॉकडाउन पे थोड़ा डल हुआ, कुछ भी नहीं था. लॉकडाउन पे बहुत काम भी बहुत बनता और आदमी काम पे जो आदमी था वो भी काम नहीं करके छोड़ के चला गया. अभी मैं अकेला ही कर रहा हूँ. ಸ್ಥಳೀಯರಾದ ಹಲವು ಮಂದಿಗೆ ತನ್ನ ವೃತ್ತಿಯನ್ನ ಕಲಿಸಿಕೊಟ್ಟು ಹಲವರ ಅನ್ನದಾತರಾಗಿಯೂ ಕೂಡ ಸೇವೆಯನ್ನ ನೀಡುತ್ತಿದ್ದಾರೆ. ಅಂತಾರಾಜ್ಯ ಪ್ರಸಿದ್ಧಿಯಲ್ಲಿರುವ ಇವರ ಜೀವನವು ಈಗಲೂ ಯಾವುದೇ ಐಷಾರಾಮಿ ಇಲ್ಲದೆ ಪ್ರಾಚೀನ ಶೈಲಿಯಲ್ಲೇ ಮುಂದುವರಿಯುತ್ತಿದೆ. ಪತ್ನಿ 5 ಮಕ್ಕಳ ಜೊತೆಯಾಗಿ ಮಣಿಮುಂಡದಲ್ಲೇ ಅಬ್ಬಾಬಾಯಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. शुक्र है तेरा कैसे हदा हमको मुसलमान पैदा किया. राह पे तूने की चला हमको बुरी बातों से बचा. तेरे ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.